ಕರ್ನಾಟಕಕ್ಕೆ ಕರ್ನಾಟಕ ಎಂಬ ಹೆಸರಾಗಿ ಇವತ್ತಿಗೆ ಈ ವರ್ಷ 50 ವರ್ಷ ಸಂಪೂರ್ಣವಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ರಾಜ್ಯವ್ಯಾಪಿ ಕನ್ನಡ ಜ್ಯೋತಿ ರಥಯಾತ್ರೆಯು ಸಂಚರಿಸ್ತಾ ಇದೆ. ಹೆಸರಾಯಿತು ಕನ್ನಡ, ಉಸಿರಾಗಲಿ ಕನ್ನಡ ಎಂಬ ಒಂದು ಘೋಷವಾಕ್ಯದೊಂದಿಗೆ ನಡೆಯುತ್ತಿರುವಂಥ ಈ ಒಂದು ಅಭಿಯಾನ ಈಗಾಗಲೇ ಪುತ್ತೂರು ಪುರಪ್ರವೇಶವನ್ನು ಮಾಡಿದೆ. ತಾಲೂಕು ಆಡಳಿತದ ವತಿಯಿಂದ ಹಾಗೂ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಾಗೂ ಪುತ್ತೂರಿನ ಮಹಾಜನತೆ ಸರ್ವರು ಸೇರಿ ಈ ಒಂದು ಭವ್ಯ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಸ್ವಾಗತಿಸಿದ್ದಾರೆ. ಈಗಾಗಲೇ ಮಾನ್ಯ ಸಹಾಯಕ ಆಯುಕ್ತರು ಹಾಗೂ ಇತರ ಸಾರ್ವಜನಿಕರು ಹಾಗೂ ಎಲ್ಲ ಸಿಬ್ಬಂದಿಗಳು ಸೇರಿ ಅದ್ಧೂರಿಯಲ್ಲಿ ಸ್ವಾಗತಿಸುತ್ತಾ ಈಗ ಇನ್ನು ನಾವು ಇಲ್ಲಿಂದ ಪುತ್ತೂರು ಪುರ ಮೆರವಣಿಗೆಯನ್ನು ಮಾಡಿ ಮತ್ತೆ ಬಂಟ್ವಾಳಕ್ಕೆ ಈ ಭವ್ಯ ರಥವನ್ನು ಬೀಳ್ಕೊಡುತ್ತಾ ಇದ್ದೇವೆ. ಈಗ ನಾವು ಸುಳ್ಯದಿಂದ ನಾವು ಈ ಭವ್ಯ ರಥಯಾತ್ರೆಯನ್ನು ಸ್ವೀಕರಿಸಿ ಸ್ವಾಗತಿಸಿದ್ದೇವೆ. ಮತ್ತು ಇವತ್ತು ಇಲ್ಲಿ ಪುರ ಮೆರವಣಿಗೆ ಆದ ಬಳಿಕ ಮತ್ತೆ ಬಂಟ್ವಾಳಕ್ಕೆ ನಾವು ನಾಳೆ ಬೆಳಗ್ಗೆ ಈ ರಥವನ್ನು ಬೀಳ್ಕೊಡುಗೆ ಮಾಡಲಿಕ್ಕಿದ್ದೇವೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.